ಮನೇಲಿ ಯಾವ ರೀತಿ ಬೆಣ್ಣೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ನಾನು ಹಾಲು ತಂದು ಚೆನ್ನಾಗಿ ಕಾಯಿಸಿ ತೆಗೆದಿಟ್ಕೊಂಡಿದ್ದೆ. ಕೆನೆ ಎಲ್ಲ 15 ದಿನದ ಇದಕ್ಕೆ ಎಣ್ಣೆ ತೆಗೆದಿಟ್ಕೊಂಡಿದ್ದು. ಈಗ ಸ್ವಲ್ಪ ನೀರು ತೊಗೊಂಡು ಅದರೊಳಗೆ ತೆಗೆದಿಟ್ಟಿರೋ ಕೆನೆ ಎಲ್ಲ ಅದರೊಳಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಡ್ಕೋಬೇಕು ಕಡೆ ಮಂತಲ್ಲಿ. ಇದು ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಕಡಿತೀನಿ ಕಡೆ ಮಂತಲ್ಲಿ. ಈ ರೀತಿ ಕಡಿಯೋದ್ರಿಂದ ಕೈಗಳಿಗೆ ಬ್ಯಾಲೆನ್ಸ್ ಆಗುತ್ತೆ, ಬೆಣ್ಣೆನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 1/4 ಗಂಟೆ ಇದೇ ರೀತಿ ಕಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಎಪ್ಪು ಹಾಕ್ಕೋಬೇಕು. ನೀವು ಕೆನೆ ತೆಗ್ದಿಟ್ಟಿರ್ತಲ್ಲ, 2 ದಿನ ಮುಂಚೆ ಕಡಿತೀನಿ ಅನ್ನುವಾಗ ಎಪ್ಪು ಹಾಕಿ ಇಟ್ಕೋಬೇಕು. ಎಪ್ಪು ಅಂದರೆ ಮೊಸರು ಸ್ವಲ್ಪ. ನೋಡಿ, ಚೆನ್ನಾಗಿ ಕಡಿತಾ ಇದ್ದೀನಿ. ಒಂದು 10 ನಿಮಿಷಕ್ಕೆಲ್ಲ ಬೆಣ್ಣೆ ಬಂದುಬಿಡುತ್ತೆ. ಇದು ಮಜ್ಜಿಗೆ ಏನು ವೇಸ್ಟ್ ಆಗಲ್ಲ. ಮಜ್ಜಿಗೆನೂ ಸ್ವಲ್ಪ ತಿಳಿ ಆದಮೇಲೆ ಚೆಲ್ಲಿಬಿಟ್ಟು ನೀರೆಲ್ಲ ಸ್ವಲ್ಪ ಗಟ್ಟಿದು ಉಳಿಸ್ಕೊಂಡು ಅದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ, ಹಸಿ ಮೆಣಸಿನ್ಕಾಯಿ, ಅದನ್ನು ಹಚ್ಚಿಟ್ಕೊಂಡು 2-3 ದಿನ ಮಜ್ಜಿಗೆಯಲ್ಲಿ ನೆನೆಸಿ ಉಪ್ಪಾಕಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಎತ್ಕೊಂಡು ಮಜ್ಜಿಗೆ ಮೆಣಸಿನ್ಕಾಯಿ ಆಗುತ್ತೆ. ಊಟದ ಜೊತೆಗೂ ಚೆನ್ನಾಗಿರುತ್ತೆ ಅದು. ನೋಡು, ಬೆಣ್ಣೆ ಬಂದಿದೆ ನೋಡಿ. ಇದೇ ರೀತಿ ಬೆಣ್ಣೆ ತೆಗೆಯೋದು. ನೋಡು, ಆಲ್ರೆಡಿ ಚೆನ್ನಾಗಿ ಬಂದಿದೆ ಬೆಣ್ಣೆ. ತುಂಬ ಮೃದುವಾಗಿರುತ್ತೆ ಬೆಣ್ಣೆ. ಈ ರೀತಿ ನೀರಲ್ಲಿ ತೆಗೆದಿಟ್ಕೋಬೇಕು ಅದನ್ನು. ಏಕೆಂದರೆ ಅದು ಮಜ್ಜಿಗೆ ಅಂಶ ಸ್ವಲ್ಪ ನೀರಲ್ಲೆಲ್ಲ ಬಿಟ್ಕೊಳ್ಳುತ್ತೆ. ತುಪ್ಪ ಕಾಯಿಸುವಾಗ ಚೆನ್ನಾಗಿ ಬರುತ್ತೆ ಅವಾಗ. ನಾನಿವತ್ತು ತುಪ್ಪ ಕಾಯಿಸ್ತಿಲ್ಲ, ಬೆಣ್ಣೆ ಮಾತ್ರ ತೆಗೆದಿಟ್ಕೊಳ್ತೀನಿ. ತುಪ್ಪ ಆಲ್ರೆಡಿ ಮನೇಲಿದೆ. ಈ ರೀತಿ ಬೆಣ್ಣೆ ತಗೊಂಡು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಮನೆಯಲ್ಲೇ ಹಾಕ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾವು ಯಾವಾಗಲೂ ಇದೇ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಣ್ಣೆನ. ನೋಡಿ, ತುಂಬ ಚೆನ್ನಾಗಿದೆ. ಈಗ ತೆಗೆದಿಟ್ಕೊಳ್ತೀನಿ ಬೆಣ್ಣೆ ಎಲ್ಲ. ಇದು ತೆಗೆದು ಫ್ರಿಡ್ಜಲ್ಲಿ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು. ಬೆಣ್ಣೆ ಆವಾಗವಾಗ ನೀವು ರೊಟ್ಟಿ ಮನೆಯಾಗ ಮಾಡಿದಾಗ ಚಪಾತಿ, ದೋಸೆಗೆಲ್ಲ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಆದಷ್ಟು ಇದೇ ರೀತಿ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಲು ತಂದು ಚೆನ್ನಾಗಿ ಸಣ್ಣ ಉರಿಲಿ ಕಾಯಿಸಿಟ್ಕೋಬೇಕು. ಆವಾಗ ಚೆನ್ನಾಗಿ ಕೆನೆ ಬರುತ್ತಲ್ಲ, ಅದನ್ನು ಮಾತ್ರ ತೆಗೆದಿಟ್ಕೋಬೇಕು. 15 ದಿನದ ಮಜ್ಜಿಗೆ ತೆಗೆದಿಟ್ಕೊಂಡಿದ್ದೆ ಕೆನೆ ನಾನು. ಈ ರೀತಿ ಮಜ್ಜಿಗೆನೂ ಆಗುತ್ತೆ, ಬೆಣ್ಣೆನೂ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ. ನೋಡಿ, ನಮಗಂತೂ ಈ ರೀತಿ ಮಾಡ್ಕೊತೀನಿ ಅಂದರೆ ಬೆಣ್ಣೆ ತುಂಬ ಇಷ್ಟಪ್ಪ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.